ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾವು ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿವಸದ ಧ್ಯಾನವನ್ನು ಆರಂಭ ಮಾಡೋಣ. ಸಂತ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 4 ವಾಕ್ಯ 1. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಜೋರ್ಡಾನ್ ನದಿ ತೀರದಿಂದ ಹಿಂತಿರುಗಿದ ಮೇಲೆ ಅದೇ ಆತ್ಮರಿಂದ ಪ್ರೇರಿತರಾಗಿ ಬೆಂಗಾಡು ಪ್ರದೇಶಕ್ಕೆ ಬಂದರು. 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು. ಅಷ್ಟು ದಿನಗಳು ಏನನ್ನು ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು. ಆಗ ಪಿಶಾಚಿ ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ ಈ ಕಲ್ಲಿಗೆ ರೊಟ್ಟಿ ಆಗೆಂದು ಆಜ್ಞೆ ಮಾಡು ಎಂದಿತು. ಅದಕ್ಕೆ ಯೇಸು ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ಎಂದು ಉತ್ತರಿಸಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಆಶೀರ್ವಾದವನ್ನು ನಿಮ್ಮೆಲ್ಲರ ಮೇಲೆ ಬೇಡುತ್ತಾ ಈ ದಿವಸವನ್ನು ದಯಪಾಲಿಸಿದಂಥ ದೇವರನ್ನು ಸ್ತುತಿಸುತ್ತಾ ಈ ದಿವಸದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ದೇವರ ಕುಮಾರ ಯೇಸು ಸ್ವಾಮಿ ದೇವರಿಗೆ ಸರಿ ಸಮಾನರು. ಆದರೂ ಕೂಡ ಅವರು ನಮಗಾಗಿ ಮಾನವರಾಗಿ ಮನುಷ್ಯರಾಗಿ ಭೂಲೋಕಕ್ಕೆ ಬಂದರು. ಇದು ಏನನ್ನು ತೋರಿಸಿಕೊಡ್ತದೆ? ಪ್ರತಿಯೊಬ್ಬ ಮನುಷ್ಯರಲ್ಲಿ ಒಂದು ಆಸೆ ಎಂಬುದು ಇರ್ತದೆ, ವಿವಿಧ ತರದ ಆಸೆ. ಅದರಲ್ಲಿ ಒಂದೇನಂತ ಹೇಳಿದ್ರೆ, ನಾನು ಬಡ್ತಿಗೊಳ್ಳುತ್ತಾ ಎತ್ತರಕ್ಕೆ ಹೋಗಬೇಕು. ಅದರಲ್ಲಿ ಏನು ಬರ್ತದೆ? ಹೆಸರು ಬರ್ತದೆ, ಅಧಿಕಾರ ಸಿಗ್ತದೆ, ಸಂಪಾದನೆ ಬರ್ತದೆ. ಅದಕ್ಕಾಗಿ ಬಡ್ತಿಗೊಳ್ಳುತ್ತಾ ಮೇಲಕ್ಕೆ ಹೋಗಬೇಕು. ಈ ಪ್ರಪಂಚದಲ್ಲಿ ಯಾರು ತಾನೇ ಈ ಮೇಲಿನ ಸ್ತರದಲ್ಲಿ ಇದ್ದವರು, ಅಧಿಕಾರದಲ್ಲಿದ್ದವರು ಅದನ್ನು ಬಿಟ್ಟು ಕೆಳಕ್ಕೆ ಬರಲಿಕ್ಕೆ ತಯಾರಿದ್ದಾರೆ? ಯಾರು ಕೂಡ ಇಲ್ಲ. ಒಂದು ರೀತಿಯಲ್ಲಿ ಅದು ಅವಮಾನ. ಅದಕ್ಕಾಗಿ ಏನೋ ಇದ್ದಲ್ಲಿ ಇದ್ದರೆ ತೊಂದರೆ ಇಲ್ಲ, ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಚಿಂತೆ ಇಲ್ಲ. ಆದರೆ ಕೆಳಕ್ಕೆ ಬರಲಿಕ್ಕೆ, ಅವನತಿ ಪಡೆಯಲಿಕ್ಕೆ ಯಾರು ಕೂಡ ತಯಾರಿ ಇರುವುದಿಲ್ಲ. ನಮ್ಮನ್ನು ಸೃಷ್ಟಿಸಿದಂತಹ ದೇವರು ತ್ರೇಕ ದೇವರು. ಈ ಪ್ರಪಂಚಕ್ಕೆ ದೇವರ ಆ ಕಲ್ಪನೆಯನ್ನು ಸರಿಯಾದ ರೀತಿಯಲ್ಲಿ ತೋರಿಸಿಕೊಟ್ಟವರು ಯೇಸು ಸ್ವಾಮಿ. ಯಾಕೆ ಅಂತ ಹೇಳಿದರೆ, ಬೇರೆ ಬೇರೆ ವ್ಯಕ್ತಿಗಳು ದೇವರ ಅನುಭವವನ್ನು ಪಡೆದು ದೇವರೆಂದರೆ ಹೀಗೆ ಅಂತ ಹೇಳಿಕೊಟ್ಟಿದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳಿಕೊಟ್ಟಂತ ರೀತಿ
ವಿಭಿನ್ನವಾದುದು. ಕಾರಣ ಇಷ್ಟೇ, ಉಳಿದ ವ್ಯಕ್ತಿಗಳು ಇರಬಹುದು ಧ್ಯಾನದಿಂದ ಅಥವಾ ಅವರಿಗಾದ ಅನುಭವದಿಂದ ದೇವರ ಸ್ವರೂಪವನ್ನು ಅವರು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದರೆ, ಯೇಸು ಸ್ವಾಮಿ ಸ್ವತಃ ದೇವರು. ಅವರು ನಮಗೆ ತಿಳಿಯಪಡಿಸಿದ್ದಾರೆ. ದೇವರೆಂದರೆ ಅವರಲ್ಲಿ ಮೂವರಿದ್ದಾರೆ, ಪಿತದೇವರು, ಸುತದೇವರು ಯೇಸು ಸ್ವಾಮಿ ಮತ್ತೆ ಪವಿತ್ರಾತ್ಮ. ಹಾಗಾಗಿ ಯೇಸು ಸ್ವಾಮಿ ದೇವರು. ಹಾಗಾದರೂ ಕೂಡ ಅವರು ಈ ಭೂಲೋಕಕ್ಕೆ ಬಂದರು. ಅದರ ಹಿಂದಿನ ಅರ್ಥವನ್ನು ನಾವು ತಿಳಿದುಕೊಂಡರೆ, ಕಾರಣ ತಿಳಿದುಕೊಂಡರೆ, ನಮಗೆ ಯಾಕಾಗಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭವಾಗ್ತದೆ. ನಾವೇನೊಂದು ಕೃತಿಯನ್ನು ಸೃಷ್ಟಿಸುತ್ತೇವೆ. ಯಾವುದೋ ಒಂದು ಕಾರಣಕ್ಕಾಗಿ ನಾವು ಸೃಷ್ಟಿ ಮಾಡಿದಂಥ ಕೃತಿ ಅದು ಸ್ವಲ್ಪ ಕೆಟ್ಟು ಹೋಯ್ತಂತ ಯೋಚನೆ ಮಾಡುವ. ಆಗ ನಮಗೇನು ಕಸಿ ಬಿಸಿ ಕಳವಳ ಆಗ್ತದೆ. ಇತರರು ಏನಾದರೂ ಹಾಗೆ ಮಾಡಿದರೆ ನಾವು ಸೃಷ್ಟಿಸಿದಂಥ ಆ ಕೃತಿಗೆ ನಮಗೆ ಸಿಟ್ಟು ಕೂಡ ಬರ್ತದೆ. ಇಷ್ಟೊಂದು ಶ್ರಮಪಟ್ಟು ನಾನು ತಯಾರು ಮಾಡಿದಂಥ ಈ ಒಂದು ಕೃತಿಯನ್ನು ಅದರ ಬೆಲೆ ತಿಳಿಯದೆ ಹೀಗೆ ಮಾಡಿದರೆಂದು ಸಿಟ್ಟು ಬರ್ತದೆ. ತಮ್ಮ ಮಕ್ಕಳೇನಾದರೂ ಅಂಥದ್ದನ್ನು ಮಾಡಿದರೆ ಹೆತ್ತವರಿಗೆ ಸಿಟ್ಟು ಬಂದು ಜೋರು ಕೂಡ ಮಾಡ್ತಾರೆ. ಹಾಗಾದಲ್ಲಿ ನಾವು ಏನನ್ನು ಶ್ರಮಪಟ್ಟು ತಯಾರು ಮಾಡಿದ್ದೇವೆ ಅದನ್ನು ಕೆಡಿಸಿದಾಗ ನಮಗೆ ಸಿಟ್ಟು ಬರ್ತದೋ, ಅಥವಾ ಇನ್ನೂ ಕೂಡ ಒಂದು ಉತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ, ತಾವೇ ಜನ್ಮ ನೀಡಿದಂಥ ಮಕ್ಕಳು ಅವರನ್ನು ಸಾಕಿ ಸಲಹಿ ಬೆಳೆಸಿ ಅವರನ್ನು ಹಂತಕ್ಕೆ ಬಂದಾಗ ತಮ್ಮನ್ನು ಬಿಟ್ಟು ಹೋದರೆ ಆ ಮಕ್ಕಳಿಗೆ ಎಷ್ಟು ದುಃಖ ಆಗ್ತದೆ, ಆ ತಂದೆ ತಾಯಿಯಂದಿರಿಗೆ ಪೋಷಕರಿಗೆ ಎಷ್ಟು ದುಃಖ ಆಗ್ತದೆ. ಆ ದೂರ ಹೋದಂಥ ಮಕ್ಕಳೇನಾದರೂ ಯಾವಾಗಲಾದರೂ ಪಶ್ಚಾತ್ತಾಪ ಪಟ್ಟು ಪುನಃ ಹಿಂದಿನಂತೆ ಆಗಲಿಕ್ಕೆ ವಾಪಸ್ ಬಂದರೆ ಅವರಿಗೆ ಸಂತೋಷ ಆಗ್ತದೆ, ಎಲ್ಲವನ್ನು ಮರೆತು ಬಿಡ್ತಾರೆ. ಪ್ರಿಯರೇ, ಈ ಒಂದು ಉದಾಹರಣೆ ಯೇಸು ಸ್ವಾಮಿ ಯಾಕಾಗಿ ಭೂಲೋಕಕ್ಕೆ ಬಂದರು ಎಂಬುದನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಹಾಯಕವಾಗ್ತದೆ. ದೇವರು ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ನಾವು ಅವಿಧೇಯರಾಗಿ ದೇವರ ಇಚ್ಛೆಗೆ ವಿರುದ್ಧವಾಗಿ ಯಾವಾಗ ನಾವು ಹೋಗ್ತೇವೆ, ಆಗ ದೇವರಿಗೆ ಅಥವಾ ದೇವರ ಮುಂದೆ ನಾವು ನೀತಿವಂತರಾಗಿರುವುದಿಲ್ಲ. ದೇವರ ಸ್ನೇಹವನ್ನು ನಾವು ಕಳೆದುಕೊಳ್ಳುತ್ತೇವೆ. ನಾವು ದೇವರ ಸ್ನೇಹವನ್ನು ಕಳೆದುಕೊಂಡು ದುಃಖಿತರಾಗಿ ಇರುವಾಗ ದೇವರು ನಮಗಾಗಿ ಕರುಣೆ ಪಡ್ತಾರೆ. ನಾವು ಸಂತೋಷದಿಂದ ಇರುವುದಕ್ಕೋಸ್ಕರ ನಮ್ಮನ್ನು ಹಿಂದಕ್ಕೆ ತರಲು ಯೇಸು ಸ್ವಾಮಿ ದೇವರ ಕುಮಾರ ಮನುಷ್ಯರಾಗಿ ಭೂಲೋಕಕ್ಕೆ ಬರ್ತಾರೆ. ಏನು ಮಾಡ್ತಾರೆ ಅವರು? ಪ್ರಿಯರೇ, 30 ವರ್ಷಗಳ ಕಾಲ ಅವರು ಏನು ಮಾಡ್ತಾರಂತ ಹೇಳಿದ್ರೆ, ಗೌಪ್ಯವಾಗಿ ಏನು ಡಂಗುರ ಬಾರಿಸದೆ ತಮ್ಮಷ್ಟಕ್ಕೆ ತಾವು ಯೋಸೆಫ್ ಮತ್ತು ಮರಿಯ ಇವರ ಮನೆಯಲ್ಲಿರ್ತಾರೆ. ಬಡಗಿಯ ಕೆಲಸವನ್ನು ಮಾಡ್ತಾರೆ. ಏನು ತಾಯಿಗೆ ಸಹಾಯ ಮಾಡಿದ್ದಿರಬಹುದು,
ಆದರೆ ಯಾವಾಗ 30 ವರ್ಷಕ್ಕೆ ಬಂದಾಗ ಅವರಿಗೆ ಅರಿವಾಗ್ತದೆ ಅಥವಾ ತಿಳಿಯುತ್ತದೆ, ಈಗ ದೇವರ ಸಾಮ್ರಾಜ್ಯವನ್ನು ಸಾರುವಂತಹ ಕಾಲ ಸನ್ನಿಹಿತವಾಗಿದೆ ಎಂಬುದು ಆಕೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜೋರ್ಡನ್ ನದಿಯಲ್ಲಿ ದೀಕ್ಷೆ ಸ್ನಾನವನ್ನು ನೀಡುವಂತ ಯೋಹಾನನ ಬಳಿಯಲ್ಲಿ ಹೋಗಿ ಅಲ್ಲಿ ಆ ದೀಕ್ಷಾ ಸ್ನಾನವನ್ನು ಪಡೆಯುತ್ತಾರೆ. ಇದು ದೇವರ ಸಾಮ್ರಾಜ್ಯವನ್ನು ಸಾರುವ ಕೆಲಸದ ಅದು ಆರಂಭ. ಆ ದೀಕ್ಷಾ ಸ್ನಾನವನ್ನು ಪಡೆದ ಮೇಲೆ ಅವರು ದೀರ್ಘಕಾಲದ ಒಂದು ತಪಸ್ಸನ್ನು ಮಾಡುತ್ತಾರೆ. ಆ ತಪಸ್ಸೇನಂತ ಹೇಳಿದ್ರೆ 40 ದಿವಸಗಳ ಕಾಲ 40 ದಿವಸಗಳ ಕಾಲ ಅವರು ತಮ್ಮ ದೇಹಕ್ಕೆ ಅನ್ನ ನೀರು ತೆಗೆದುಕೊಳ್ಳುವುದಿಲ್ಲ. ಉಪವಾಸ ಮಾಡಿದರೆ ನಮ್ಮ ದೇಹವನ್ನು ಶುದ್ಧ ಮಾಡಲಿಕ್ಕೆ ಅದು ಸಹಕಾರಿಯಾಗ್ತದೆ ಅಂತ ಹೇಳ್ತಾರೆ. ಉಪವಾಸ ಮಾಡಿದರೆ ನಮ್ಮ ಆತ್ಮಕ್ಕೆ ಕೂಡ ಶಕ್ತಿಯು ಸಿಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ ಜನಾಂಗ ಅವರು 40 ವರ್ಷಗಳ ಕಾಲ ಮರಳುಗಾಡಿನಲ್ಲಿದ್ದರು. ಶುದ್ಧೀಕರಣದ ಸಮಯ, ದೇವರ ಅವರಿಗೆ ಆಶ್ವಾಸನೆ ಮಾಡಿದಂತಹ ಆ ಒಂದು ದೇಶ ನೀಡುವುದಕ್ಕಿಂತ ಮುಂಚೆ ದೇವರ ಅವರನ್ನು 40 ವರ್ಷಗಳ ಕಾಲ ಆ ಮರಳುಗಾಡಿನಲ್ಲಿ ಇಟ್ಟರು. ಅವರ ಜೊತೆ ಇದ್ದರು ದೇವರು. ಅವರನ್ನು ಶುದ್ಧೀಕರಣಗೊಳಿಸಿದ ಮೇಲೆ ನಂತರ ಅವರಿಗೆ ಆ ಆಶ್ವಾಸನೆ ಮಾಡಿದಂಥ ದೇಶ ಸಿಕ್ಕಿತು, ಸಮೃದ್ಧಿಯಾದಂಥ ದೇಶ. ಅದೇ ಪ್ರಕಾರ ನಾವೆಲ್ಲರೂ ಪ್ರಿಯರೇ ಈ ಪ್ರಪಂಚದಲ್ಲಿ ಹಾದು ಹೋಗುತ್ತೇವೆ. ನಮ್ಮ ಶಾಶ್ವತವಾದ ನಿವಾಸ ಬೇರೊಂದುಂಟು, ಅದು ಸ್ವರ್ಗ ಸಾಮ್ರಾಜ್ಯ. ಅದನ್ನು ನಾವು ಪಡೆಯಬೇಕಿದ್ರೆ ಈ ಪ್ರಪಂಚದ ಜೀವನವನ್ನು ನಾವು ಹಾದು ಹೋಗುವುದು ಅನಿವಾರ್ಯ. ಈ ಪ್ರಪಂಚದಲ್ಲಿ ನಾವು ಜೀವಿಸುತ್ತಿರುವಾಗ ಏನು ಮಾಡಬೇಕು ಎಂಬುದನ್ನು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಈ 40 ದಿವಸಗಳ ಉಪವಾಸದ ಮೂಲಕ, ತಪಸ್ಸಿನ ಮೂಲಕ ಅವರು ಹಸಿದರು. ಕೇವಲ ಹಸಿದದ್ದು ಮಾತ್ರ ಅಲ್ಲ, ಅವರು ಪಿತದೇವರ ಸಂಪರ್ಕದಲ್ಲಿದ್ದರು. ಮುಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರುಷಗಳಲ್ಲಿ ತಾನೇನು ಮಾಡಬೇಕು ಎಂಬುದನ್ನು ಅವರು ದೇವರಲ್ಲಿ ತಪಸ್ಸಿನ ಮುಖಾಂತರ ಅವರು ಅರಿತುಕೊಳ್ಳುತ್ತಾ ಇದ್ದರು, ತಿಳಿದುಕೊಳ್ಳುತ್ತಾ ಇದ್ದರು. ಉಪವಾಸ ನಮ್ಮ ದೇಹವನ್ನು ಶುದ್ಧ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ. ನಮ್ಮ ಆತ್ಮದ ಬಲವನ್ನು ಹೆಚ್ಚಿಸಲು ನಮಗೆ ಸಹಕಾರಿಯಾಗ್ತದೆ. ಅದರ ಒಂದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಯಾವಾಗ ನಾವು ಉಪವಾಸ ಮಾಡುತ್ತೇವೆ, ಸಹಜವಾಗಿ ನಾವು ದೇಹದಲ್ಲಿ, ಶರೀರದಲ್ಲಿ ನಿತ್ರಾಣರಾಗುತ್ತೇವೆ. ಯಾವಾಗ ಆಹಾರ ನಮ್ಮ ದೇಹದ ಒಳಗೆ ಹೋಗುವುದಿಲ್ವೋ, ನಮಗೆ ದೇಹಕ್ಕೆ ಬೇಕಾದಂಥ ಶಕ್ತಿ ಕೂಡ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಸುಲಭವಾಗಿ ಈ ಶೋಧನೆಗೆ ಒಳಗಾಗುತ್ತೇವೆ. ಏನಾದರೂ ಸಿಕ್ಕಿದರೆ ಸಾಕು ಅಂತ ನಾವು ಕಾದು ನಿಲ್ಲುತ್ತೇವೆ. ಒಂದು ವೇಳೆ ನಾವು ನಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಉಪವಾಸ ಮಾಡಿದರೆ ನಮ್ಮಲ್ಲಿ ಆ ಇಚ್ಛೆ ಇರ್ತದೆ. ನಮ್ಗೆ ಗೊತ್ತುಂಟು ಯಾವಾಗ ತನಕ ನಾವು ಉಪವಾಸದಲ್ಲಿ ಇರುತ್ತೇವೆ, ನಂತರ ನಾವು ಏನಾದರೂ ಸೇವಿಸಬಹುದು ಎಂಬುದು ನಮಗೆ ತಿಳಿದಿರ್ತದೆ. ಆದರೆ ಎಲ್ಲಿಯಾದರೂ ನಾವು ಅನಿರೀಕ್ಷಿತವಾಗಿ ಉಪವಾಸಕ್ಕೆ ಒಳಗಾದರೆ, ತಿಳಿಯದೆ, ಆಗ ಏನು ಮೊದಲು ಸಿಗ್ತದೆ ಅದನ್ನು ನಾವು ತಿನ್ನಲಿಕ್ಕೆ ಹಾತೊರೆಯುತ್ತೇವೆ. ಯೇಸು ಸ್ವಾಮಿ 40 ದಿವಸ ಉಪವಾಸ ಮಾಡಿದರು. ಶರೀರದಲ್ಲಿ ಅವರು ಖಂಡಿತವಾಗಿಯೂ ನಿತ್ರಾಣರಾಗಿದ್ದರು. ಅದೇ ಸಮಯಕ್ಕೆ ಎಂಬಂತೆ
ಕಾದು ಕುಳಿತಂತೆ ಈ ದೆವ್ವ ಪಿಶಾಚಿ ಯಾವ ರೀತಿ ಎದೋಮ್ ತೋಟದಲ್ಲಿ ಆದಾಮ ಮತ್ತು ಹವ್ವರನ್ನು ಶೋಧನೆಗೆ ಒಳಪಡಿಸಿದರೋ ಅದೇ ಪ್ರಕಾರ ಈಗ ಅದೇ ಆ ದುಷ್ಟ ಶಕ್ತಿ ಯೇಸು ಸ್ವಾಮಿಯನ್ನು ಕಾಡಲಿಕ್ಕೆ ಶೋಧಿಸಲಿಕ್ಕೆ ಬರುವುದನ್ನು ನಾವು ನೋಡುತ್ತೇವೆ. ಯಾವ ರೀತಿಯಾಗಿ ಆ ದುಷ್ಟ ಶಕ್ತಿ ಯೇಸು ಸ್ವಾಮಿಯನ್ನು ಕಾಡುತ್ತದೆ ಎಂಬುದನ್ನು ನಾವು ನೋಡಬಹುದು. ನಾವು ಉಪವಾಸ ಮಾಡಿದಾಗ ನಮ್ಮ ದೇಹಕ್ಕೆ ಏನು ಬೇಕು? ಶಕ್ತಿ ಬೇಕು. ಅದಕ್ಕಾಗಿ ನಾವು ಏನಾದರೂ ಸಿಕ್ಕಿದರೆ ತಿನ್ನುತ್ತೇವೆ, ಕುಡಿಯುತ್ತೇವೆ. ಯಾಕಂತ ಹೇಳಿದ್ರೆ ಆ ಕಡಿಮೆ ಆದಂಥ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ನಮಗೆ ಬೇಕಾದುದನ್ನು ನಾವು ಸೇವಿಸ್ತೇವೆ. ಈ ದೆವ್ವ ಪಿಶಾಚಿ ಬಂದಾಗ ಯೇಸು ಸ್ವಾಮಿಯನ್ನು ಹೇಳಿದ್ದು ಕೂಡ ಇದೆ. ಇಲ್ಲಿರುವಂತಹ ಕಲ್ಲುಗಳನ್ನು ನೀನು ರೊಟ್ಟಿಯನ್ನಾಗಿ ಮಾರ್ಪಾಡು, ಯಾಕಂದ್ರೆ ನೀನು ಹಸಿದಿದ್ದೀಯ. ಈ ದುಷ್ಟ ಶಕ್ತಿ ಅದು ದುಷ್ಟ, ಆದರೆ ಆ ಶಕ್ತಿಗೆ ಜ್ಞಾನ ಉಂಟು, ತಿಳುವಳಿಕೆ ಉಂಟು. ಎಷ್ಟಂತ ಹೇಳಿದ್ರೆ ಇಲ್ಲಿ ಇರುವಂತ ವ್ಯಕ್ತಿ ದೇವರ ಕುಮಾರ. ಅಷ್ಟು ಮಾತ್ರ ಅಲ್ಲ, ಆ ದೇವರ ಕುಮಾರನಿಗೆ ಇಲ್ಲಿರುವಂತ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾರ್ಪಾಡಾಗುವಂತ ಮಾಡುವಂತ ಶಕ್ತಿ ಉಂಟು ಅಂತ ಆ ದುಷ್ಟ ಶಕ್ತಿಗೆ ತಿಳಿದಿತ್ತು. ಯಾವ ರೀತಿಯಾಗಿ ನಯವಾಗಿ ಯೇಸು ಸ್ವಾಮಿಯನ್ನು ಆ ದುಷ್ಟ ಶಕ್ತಿ ಕಾಡ್ತದೆ ಎಂಬುದನ್ನು ತಿಳಿಯುತ್ತದೆ. ನಿನಗೀಗ ಹಸಿವಾಗಿದೆ, ಆ ಹಸಿವನ್ನು ನೀಗಿಸಲು ಯಾಕೆ ಎಲ್ಲೆಲ್ಲಿ ನೋಡುತ್ತೀಯ? ಇಲ್ಲೇ ಉಂಟು ಕಲ್ಲುಗಳು. ನಿನ್ಗೇನಾದ್ರೂ ಕೂಡ ಒಂದು ಮನಸ್ಸು ಮಾಡಿದರೆ ಸಾಕು, ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾರ್ಪಡಿಸಬಹುದು. ಮತ್ತೆ ಜನರನ್ನು ಕೂಡ ನಿನ್ನತ್ತ ಆಕರ್ಷಿಸಬಹುದು. ಈ ಮನುಷ್ಯನಿಗೆ ಕಲ್ಲುಗಳನ್ನು ರೊಟ್ಟಿ ಮಾಡುವಂತ ಶಕ್ತಿ ಉಂಟಂತ ಹೇಳಿದರೆ ಓ, ಜನರು ಕೂಡ ಓಡೋಡಿ ಬರ್ತಾರೆ. ಯಾವ ರೀತಿಯ ಶೋಧನೆ ನೋಡಿ, ನಮ್ಮ ಜೀವನದಲ್ಲಿ ಇಂಥ ಶೋಧನೆಗಳು ಬರ್ತವೆ. ಏನು ಮಾಡ್ಬೇಕಂತ ಹೇಳಿದ್ರೆ ನಮಗೆ ಮಾತ್ರ ತಿಳಿದಿರುವುದಿಲ್ಲ. ಈ ಶೋಧನೆಗಳು ಬಂದಾಗ ನಮಗೆ ಶಕ್ತಿ ಉಂಟು, ತಕ್ಷಣಕ್ಕೆ ಯಾಕೆ ಮಾಡಬಾರ್ದು, ಯಾಕೆ ಒಂದು 4 ಜನರ ಮುಂದೆ ನಾನು ತೋರಿಸಬಾರ್ದು ಎಂಬ ಒಂದು ಶೋಧನೆಗೆ ನಾವು ತಕ್ಷಣಕ್ಕೆ ಒಳಗಾಗ್ತೇವೆ. ಆದರೆ ಯೇಸು ಸ್ವಾಮಿಗೆ ತಿಳಿದಿತ್ತು, ಹಸಿವೆ ಆಗಿದೆ ಹೌದು, ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾರ್ಪಡಿಸುವಂಥ ಶಕ್ತಿ ಉಂಟು ಹೌದು. ಆದರೆ ತಾನು 40 ದಿವಸಗಳ ಕಾಲ ಈ ಉಪವಾಸ ಮಾಡಿ ಬದುಕಿದ್ದರೆ ಇನ್ನೂ ಕೂಡ ತಾನು ಬದುಕಬಹುದು. ರೊಟ್ಟಿಗಳು ಇಲ್ಲದೆ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾರ್ಪಡಿಸದೇ ಬದುಕಬಹುದು ಎಂಬುದು ಯೇಸು ಸ್ವಾಮಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕೆ ಯೇಸು ಸ್ವಾಮಿ ಆ ಪಿಶಾಚಿಗೆ, ದೆವ್ವಕ್ಕೆ ಏನು ಹೇಳ್ತಾರಂತ ಹೇಳಿದ್ರೆ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ. ಆಹಾರದಿಂದ ನಾವು ಜೀವಿಸ್ತೇವೆ ಪ್ರಿಯರೇ. ನಮ್ಮ ಶರೀರ ಜೀವಿಸಬೇಕಿದ್ರೆ ನಮಗೆ ಆಹಾರ ಬೇಕು. ಆದರೆ ನಾವು ಕೇವಲ ಶರೀರ ಮಾತ್ರವಲ್ಲ, ನಾವು ಆತ್ಮಜೀವಿ ಕೂಡ ಆಗಿದ್ದೇವೆ. ಅದಕ್ಕಾಗಿ ನಮ್ಮ ದೇಹ ಬದುಕಬೇಕಿದ್ರೆ ಆಹಾರ ಬೇಕು ಹೌದು. ಆದರೆ ನಾವು ದೇಹದಲ್ಲಿ ಜೀವಿಸೋದಕ್ಕಿಂತ ಜಾಸ್ತಿಯಾಗಿ ಆತ್ಮದಲ್ಲಿ ಜೀವಿಸಬೇಕಾದ ವ್ಯಕ್ತಿಗಳು. ಅದಕ್ಕಾಗಿ ನಮ್ಮ ದೇಹ ಸತ್ತು ಹೋದರೂ ಕೂಡ ಮತ್ತೆ ಕೂಡ ನಾವು ಜೀವಂತವಾಗಿ ಇರಬೇಕಿದ್ರೆ ಏನು ಮಾಡಬೇಕಂತ ಹೇಳಿದ್ರೆ ದೇವರನ್ನು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಬೇಕು. ಹೇಗೆ ನಾವು ದೇವರನ್ನು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸುವುದು ಯಾರು ಹೇಳಿಕೊಡ್ತಾರೆ ನಮಗೆ? ಎಲ್ಲಿಂದ ಅದು ತಿಳಿಯಪಡಿಸ್ತಾರೆ? ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ದೇವರನ್ನು ಒಪ್ಪುವಂಥ ರೀತಿಯಲ್ಲಿ ಬದುಕಬೇಕಿದ್ರೆ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ರೊಟ್ಟಿ ನಮ್ಮ ದೇಹಕ್ಕೆ ಆಹಾರವಾದರೆ ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಆಹಾರವಾಗಿದೆ. ನಾವೊಂದು ದಿವಸ ಈ ಭೂಮಿಯಲ್ಲಿ ಹುಟ್ಟು ಬರ್ತೇವೆ, ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ತೆರಳುತ್ತೇವೆ.
ಈ ಅವಧಿ ಎಷ್ಟೇ ದೊಡ್ಡದಿದ್ದರೂ ಕೂಡ ಅತಿ ಅಲ್ಪ. ಪರಂಧಾಮ ಸ್ವರ್ಗಕ್ಕೆ ನಾವು ತುಲನೆ ಮಾಡಿದರೆ, ಅದಕ್ಕಾಗಿ ನಾವು ಬಾಳಬೇಕಾದುದು ಆತ್ಮದಲ್ಲಿ, ಸ್ವರ್ಗಲೋಕದಲ್ಲಿ. ಅದಕ್ಕಾಗಿ ನಾವು ಈ ಭೂಲೋಕದ ಜೀವನವನ್ನು ತಯಾರಿ ಜೀವನವನ್ನಾಗಿ ಮಾಡಬೇಕು. ಯಾವಾಗ ಅಂತ ಒಂದು ಅರಿವು ನಮ್ಮ ಮನಸ್ಸಿನಲ್ಲಿ ಇರ್ತದೆ, ನಾವು ಯಾವುದು ಒಳ್ಳೆಯದು ಕೆಟ್ಟದು, ಯಾವುದು ನಮಗೆ ಬೇಕು ಯಾವುದು ನಮಗೆ ಬೇಡ ಎಂಬುದನ್ನು ಆ ಒಂದು ಆಯ್ಕೆ ಮಾಡುವಂಥ ಆ ಒಂದು ಬುದ್ಧಿಶಕ್ತಿ ಜಾಣತನ ನಮ್ಮಲ್ಲಿ ಇರ್ತದೋ, ಆಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಸುಲಭದಲ್ಲಿ ಎಲ್ಲಿ ಕೂಡ ಸಿಕ್ಕಿ ಬೀಳುವುದಿಲ್ಲ. ನಾವು ಬದಲಾಗಿ ನಾವು ಇಂಥ ಶೋಧನೆ ಮೇಲೆ ಜಯ ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಪ್ರಿಯರೇ, ಇವತ್ತಿನ ಈ ಧ್ಯಾನವನ್ನು ನಾವು ಮಾಡುತ್ತಿರುವಾಗ ಇಂಥ ಶೋಧನೆಗಳು ನಮ್ಮ ಜೀವನದಲ್ಲಿ ತುಂಬ ಬರ್ತವೆ. ಅದರಲ್ಲಿ ಹೇಗೆ ಜಯ ಸಾಧಿಸುವುದು ಎಂಬುದನ್ನು ಅರಿತುಕೊಳ್ಳಿಕ್ಕೆ ಬೇಕಾದಂಥ ಒಂದು ಜ್ಞಾನ, ಬುದ್ಧಿ, ಜಾಣ್ಮೆ ದೇವರು ನಮಗೆ ನೀಡಲಿ ಅಂತ ಪ್ರಾರ್ಥಿಸುವ. ಕರ್ತರಾದ ದೇವರೇ, ನೀವು ನಮ್ಮನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಿದ್ದೀರಿ. ಇವತ್ತಿನ ದಿವಸವು ನಮಗೆ ನೀಡಿದ್ದಕ್ಕಾಗಿ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ, ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಧ್ಯಾನದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ಕೂಡ ನಿಮ್ಮ ಆಶೀರ್ವಾದವನ್ನು ನೀಡಿರೆಂದು ನಾವು ಪ್ರಾರ್ಥಿಸುತ್ತೇವೆ. ಕರ್ತರಾದ ದೇವರೇ, ಇವರೆಲ್ಲರ ಮೇಲೂ ಕೂಡ ನಿಮ್ಮ ಅಪಾರ ಆಶೀರ್ವಾದವನ್ನು ದಯಪಾಲಿಸಿರಿ. ನಿಮ್ಮ ನುಡಿಯ ಪ್ರಕಾರ, ನಿಮ್ಮ ಚಿತ್ತದ ಪ್ರಕಾರ ಜೀವಿಸಲು ಬೇಕಾದಂಥ ಮನಸ್ಸಿನ ಬೆಳಕು, ಅರಿವು, ಜ್ಞಾನ, ಬುದ್ಧಿಶಕ್ತಿ, ಜಾಣ್ಮೆಯನ್ನು ನೀಡಿರಿ. ದೇಹಕ್ಕೆ ಬೇಕಾದಂಥ ಆರೋಗ್ಯವನ್ನು ನೀಡಿರಿ. ಮನಸ್ಸಿಗೆ ಬೇಕಾದಂಥ ನೆಮ್ಮದಿಯನ್ನು ನೀಡಿರಿ. ನಿತ್ಯವೂ ಕೂಡ ನಿಮಗೆ ವಿಶ್ವಾಸವಾಗಿ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ನೀಡಿರಿ. ಕರ್ತರಾದ ದೇವರೇ, ಈ ನಿಮ್ಮ ಮಕ್ಕಳನ್ನು ನೀವು ಸದಾ ಕಾಯ್ದು ಕಾಪಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್.